ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ಹಾಯ್ ನಮಸ್ಕಾರ ವೀಕ್ಷಕರೇ, ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ, ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ ರೈಸ್, ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್, ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ನಮ್ಮ ರುಚಿ ಅಡುಗೆ ಮನೆಯಲ್ಲಿ ನೀವು ವಿಶೇಷವಾದ ಖಾದ್ಯ, ವಿಶೇಷವಾದ ಅಡುಗೆಯನ್ನು ಡೈಲಿ ನೋಡ್ತಾ ಇರ್ತೀರ. ಹಾಗೆಯೇ ಇವತ್ತು ನಮ್ಮ ಜೊತೆ ಸ್ಪೆಷಲ್ ಆದಂತಹ ಗೆಸ್ಟ್ ಇದ್ದಾರೆ. ಅವರ ಹೆಸರೇ ಒಂಥರ ಯುನಿಕ್ ಆಗಿಂಟು. ಸರ್ವ ಮಂಗಳೆಯವರು ಇದ್ದಾರೆ. ಅವರು ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ, ಏನು ಸ್ಪೆಷಲ್ ಡಿಶ್ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಲ್ಲ. ಹಾಗಾದರೆ ಅವ್ರನ್ನ ಕಾರ್ಯಕ್ರಮಕ್ಕೆ ಬರಬೇಕು. ಹಾಯ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಓಕೆ, ನೀವು ಎಲ್ಲಿಂದ ಬರ್ತಿದ್ದೀರಾ? ನಾವು ವಿಟ್ಲದಿಂದ ಬರ್ತಾ ಇದ್ದೇನೆ. ವಿಟ್ಲದಿಂದ ಬರ್ತಿದ್ದೀರಾ? ಓಕೆ, ಏನು ಮಾಡ್ತಿದ್ದೀರಾ ನೀವು? ನಾನು ಹೈಸ್ಕೂಲ್ ಅಲ್ಲಿ ವಿಟ್ಲ ಆಂಗ್ಲ ಮಾಧ್ಯಮ ಶಾಲೆ ಇದೆ, ಜೇಸಿಸ್ ಅಂತ, ಅಲ್ಲಿ ಟೀಚರ್ ಆಗಿದ್ದೆ. ಓ, ಹಾಗಾದರೆ ನೀವು ನಮ್ಮನ್ನು ಸರ್ ಅಂತ ಕರೀಲಿಕ್ಕಿಲ್ಲ, ನಾವು ನಿಮ್ಮನ್ನು ಮೇಡಮ್ ಅಂತ ಕರೀಲಿ. ಓಕೆ, ನೀವು ಇನ್ನೊಂದು ಮೇಲೆ ನಮ್ಮನ್ನು ತೇಜ್ ಅಂತ ಕರೆದ್ರೆ ಸಾಕು. ಓಕೆ, ಇವತ್ತು ನಮ್ಮ ರುಚಿ ಅಡುಗೆಯಲ್ಲಿ ಏನು ಸ್ಪೆಷಲ್ ಅಡುಗೆ ಮಾಡ್ತೀವಿ? ನಾನೊಂದು ಅಂದರೆ ಫಸ್ಟ್ ಐಟಮ್ ಬಂದು ಒಂದು ದಿಢೀರ್ ಖಾರ ರೊಟ್ಟಿ ಅಂತ ಒಂದು ಮಾಡ್ತಾ ಇದ್ದೇನೆ. ದಿಢೀರಾಗಿ ಮಾಡುವಂತ, ಬೆಳಿಗ್ಗೆ ಹೊರಡುವಾಗ, ಸ್ಕೂಲಿಗೆ ಹೊರಡುವಾಗ ರೆಡಿ ಆಗಬೇಕು. ಆಮೇಲೆ ಇನ್ನೊಂದು ಅಂದ್ರೆ ಉಪ್ಪಿನ ಸೊಳೆ ಇರ್ತದಲ್ಲ, ನಾವೆಲ್ಲ ಉಪ್ಪಡ್ ಬಚ್ಚಿಲ್ ಅಂತ ಹೇಳ್ತೇವೆ, ಫ್ರೈ ಮಾಡ್ತೇವೆ. ಹಲಸಿನ ಉಪ್ಪಲ್ಲಿ ಹಾಕಿಟ್ಟಿದ್ದ. ಓಕೆ, ಅದರದ್ದು ಫ್ರೈ ಎರಡೊಂದು ಮಾಡ್ಲಿಕ್ಕೆ ಅಡುಗೆ ರೂಮ್ ಆಗಲ್ಲ. ಆಮೇಲೆ ಅಲ್ಲಿ ಎಲ್ಲ ನೀವು ಏನೇನು ಅಡುಗೆ ಮಾಡ್ತಿದ್ರೆ, ಏನೇನು ಟೀಚ್ ಮಾಡ್ತಿದ್ರೆ ಎಲ್ಲವನ್ನು ಅಲ್ಲಿ ಮಾತಾಡೋ. ಓಕೆ, ಬನ್ನಿ ಹೋಗ ಅಡುಗೆ. ಎಸ್ ಮ್ಯಾಮ್, ಅಡುಗೆ ಮನೆಗೆ ಬಂದಾಯ್ತು. ಎಂತ ಮಾಡಬೇಕು ಈಗ? ಅಡುಗೆ ಮಾಡಬೇಕಲ್ಲ. ಓಕೆ, ಇಲ್ಲಿ ಟೀಚ್ ಎಲ್ಲ ಮಾಡಲಿಕ್ಕಿಲ್ಲ, ಈಗ ಅಡುಗೆಯ ಟೀಚ್ ಮಾಡ್ತಾ ಇರೋದಲ್ಲ. ಏನು ಮಾಡೋದು ಫಸ್ಟಿಗೆ ಒಂದು ದಿಢೀರ್ ಖಾರ ರೊಟ್ಟಿ ಅಂತ ಮಾಡ್ತಾ ಇದ್ದೇವೆ. ರೊಟ್ಟಿಗೆ ಏನು ಬಳಸಿದೆ ಅಂದರೆ ರಾಗಿ, ಗೋಧಿ ಅಲ್ಲ? ಓಕೆ, ಸರಿ. ಅದನ್ನು ಮಿಕ್ಸ್ ಮಾಡಬೇಕಾ? ಸ್ವಲ್ಪ ನೀರು ಬೇಕು. ಹಾಗಾದರೆ ಫಸ್ಟಿಗೆ ನೀರು ಬೇಕಲ್ಲ? ಸ್ವಲ್ಪ ನೀರು. ಓಕೆ, ಸಾಕಾ? ಸಾಕು ಸರ್. ಆಮೇಲೆ ಬೇಕಾದಾಗ ಆ್ಯಡ್ ಮಾಡ್ಕೊಡ್ಬೋದು, ಮತ್ತೆ ನೋಡಿಕೊಂಡು ಮಾಡು. ಸ್ವಲ್ಪ ಇದಕ್ಕೆ ಉಪ್ಪು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಲ್ಲ, ಇದೊಂದು ಸ್ವಲ್ಪ ಸಿಹಿ. ಹಾಂ, ಅಂದರೆ ನೀವು ಇದು ರೊಟ್ಟಿ ಸ್ವಲ್ಪ ಖಾರ ಇರಲಿ ಅಂತ? ಖಾರ ಜಾಸ್ತಿ, ಮೆಣಸಿನ ಹುಡಿ ಬೇಕು ಸರ್. ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ರೈಸ್ ಅವರ ಮೆಣಸಿನ ಹುಡಿ ಹಾಕ್ತಿದ್ವಿ. ಸ್ವಲ್ಪ ಸಾಕಾ? ಅದು ಹಾಕಿ ಸರ್, ಸಾಕಾ? ಸ್ವಲ್ಪ ಹಾಕಿ. ಹಾಗಾದರೆ ಸ್ವಲ್ಪ ಖಾರ ಇರುತ್ತೆ, ಖಾರ ರೊಟ್ಟಿ ಅಂತ. ಓಕೆ, ಸಾಕು ಸರ್. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಳ್ಳುವ ಈಗ. ಓಕೆ, ನೀವು ಖಾರವನ್ನು ಕೈಯಲ್ಲಿ ಮಿಕ್ಸ್ ಮಾಡ್ತಿದ್ರೆ ಆದರೆ ಕೈ ರುಚಿ ಅಲ್ಲ? ಓಕೆ, ಅದು ಚೆನ್ನಾಗಿ ಮಿಕ್ಸ್ ಮಾಡಲಿಕ್ಕೆ ಈ ಥರ ಮನೆ ಅಡುಗೆ ಮನೆಯಲ್ಲಿ ನಾವು ಹೇಗೆ ಮಾಡ್ತೇವೆ ಹಾಗೆ ಅದೇ ಈ ಥರ ಮಿಕ್ಸ್ ಮಾಡಿಕೊಂಡ ಮೇಲೆ ಹುಡಿಯನ್ನು ಹಾಕ್ಕೊಳ್ಳೋದು ಇದಕ್ಕೆ. ಓಕೆ, 1 ಕಪ್ಪಿನಷ್ಟು ಗೋಧಿ ಇತ್ತಲ್ಲ, ಆರಾಮ್ ಸಾಕಿ. ಅದು ಸಾಧಾರಣ ಅಷ್ಟು ಗೋಧಿ ಹಿಟ್ಟು ಬೇಕಾಗ್ಬೋದು ನಮಗೆಲ್ಲ. ಇದು ನೀರೆಲ್ಲ ಎಳ್ಕೊಂಡು ಇದು ಸ್ವಲ್ಪ ಗಟ್ಟಿಯಾಗಬೇಕು ಹಿಟ್ಟು. ಅಂದರೆ ಇದು ಚಪಾತಿ ಹಿಟ್ಟು ಥರ ಆಗಬೇಕಾ? ಹಾಗೆ ಅಲ್ಲ, ಸ್ವಲ್ಪ ನೀರಿದ್ರೆ ತೊಂದರೆ ಇಲ್ಲ. ಸ್ವಲ್ಪ ನೀರು ಬೇಕು, ಸಾಕು ಸಾಕು. ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಇದು ತೆಳು ಇದ್ರೆ ತೊಂದರೆ ಇಲ್ಲ. ರೊಟ್ಟಿ ಹಿಟ್ಟು ಮನೆಯಲ್ಲಿ ಈಗ ನಾವು ರೊಟ್ಟಿ ಹಿಟ್ಟು ಮಾಡ್ತೇವಲ್ಲ, ಅದೇ ಥರ. ಓಕೆ, ಅದನ್ನು ಏನೋ ಇನ್ನೊಂದು ಹಿಟ್ಟು ಮಾಡ್ತಾರಲ್ಲ, ಪೊಕ್ಲ ರೊಟ್ಟಿ ಅಂತ, ಏನೋ ದಪ್ಪದ್ದು ನಾವು ಕೆಂಡದಲ್ಲೆಲ್ಲ ಹಾಕ್ತೇವೆ, ಆ ಥರ ಬರಬೇಕು. ಮಾಮೂಲು ನಾವು ಅಕ್ಕಿ ರೊಟ್ಟಿ ಎಲ್ಲ ಮಾಡ್ತೇವಲ್ಲ, ಅದೇ ಥರ ಹಿಟ್ಟು. ಓಕೆ,
ಸ್ವಲ್ಪ ಎಣ್ಣೆ ಏನಾದರೂ ಸ್ವಲ್ಪ ಹಾಕ್ಕೊಂಡಿದ್ರೆ ಕಲಸಲಿಕ್ಕೆ ಚಂದ. ಆಯಿಲ್ ಬೇಕಲ್ಲ? ಓಕೆ, ನಾವು ನಮ್ಮ ಕಾರ್ಯಕ್ರಮದಲ್ಲಿ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ದೀವಿ. ಸ್ವಲ್ಪ ಸಾಕು, ಅದು ಇದು ಮಿಕ್ಸ್ ಮಾಡಲಿಕ್ಕೆ ಈಸಿ ಆಗ್ತದೆ. ಸಾಕಾ? ಸಾಕು ಸಾಕು. ಅಂದರೆ ಕೈಯಲ್ಲೆಲ್ಲ ಹಿಡಿಯೋದು ಬೇಡ ಅಂತ ಹೇಳಿ. ಇನ್ನಿದಕ್ಕೆ ಹೆಚ್ಚಿಕೊಂಡಂತ ಎಲ್ಲ ತರಕಾರಿಗಳನ್ನು ಅಂದರೆ ನೀರುಳ್ಳಿ ಸ್ವಲ್ಪ ಹಾಕಿ. ಸಾಧಾರಣ ಒಂದು ಈರುಳ್ಳಿಯ? ಒಂದು ಈರುಳ್ಳಿ ಎಲ್ಲ ಬೇಡ, ಸ್ವಲ್ಪ ಒಂದು ಎಷ್ಟು ಬೇಕು ಅಷ್ಟು, ಅರ್ಧ. ಅದೇ ನೀವು ಇದು ಸ್ವಲ್ಪ ಹಾಕಬೇಕಿಲ್ಲ, ಸ್ವಲ್ಪ ಸಾಕು. ಸ್ವಲ್ಪ ಒಂದು ಸ್ಪೂನ್? ಒಂದು ಸ್ಪೂನ್ ಸಾಕು ಸರ್, ಸಾಕು. ಕ್ಯಾರೆಟ್ ಎಲ್ಲ ಹಾಕಿದರೆ ತುಂಬ ಒಳ್ಳೆಯದಲ್ಲ? ಅದೇ, ಮಕ್ಕಳೆಲ್ಲರ ಹಾಗೆ ತಿನ್ನೋದಿಲ್ಲ ಕ್ಯಾರೆಟ್ ಎಲ್ಲ, ಅವರಿಗೆ ಹಸಿ ತರಕಾರಿ ಸ್ವಲ್ಪ ದೂರವೇ ಅಲ್ಲ. ಹಾಗಾಗಿ ಈ ಥರ ನಾವು ಮಾಡಿದರೆ ಅದೆಲ್ಲ ಅವರಿಗೆ ಸಿಗ್ತದೆ, ಅದರಲ್ಲಿರುವ ವಿಟಮಿನ್ಸ್ ಎಲ್ಲ. ಸ್ವಲ್ಪ ಕಾಯಿ ತುರಿ, ಅದು ಒಂದು ಸ್ಪೂನ್ ಸಾಕು. ಸಾಕು ಸಾಕು. ನೀವು ಸ್ವಲ್ಪ ಇದನ್ನು ಕಟ್ ಮಾಡಿ ಹಾಕಬೇಕು. ಇದು ನೋಡಿ ಗಾಂಧಾರಿ ಮೆಣಸು, ಊರಿನದ್ದು. ಇದನ್ನ ಏನು ಗುದ್ದಿ ಹಾಕಬೇಕಾ? ಬೇಡ, ಕಟ್ ಮಾಡಿ ಹಾಕ್ಬೋದು. ಇದನ್ನ ಹೀಗೆ ಕಟ್ ಮಾಡಿ ಹಾಕೋದಲ್ಲ? ಸ್ವಲ್ಪ ದೊಡ್ಡ ತುಂಟಿದ್ರೆ ಪರವಾಗಿಲ್ಲ. ಹೌದಾ? ಅದು ಗಾಂಧಾರಿ ಮೆಣಸಲ್ಲ, ಬಾಯಿಗೆ ಸಿಕ್ಕಿದ ಮಕ್ಕಳೆಲ್ಲ ಉಂಟಲ್ಲ, ಮತ್ತೆ ಒಂದು ದಿವಸ ಅದು ಬೇಯುವಾಗ ಅಷ್ಟು ಖಾರ ಇರುವುದಿಲ್ಲ ಸರ್. ಇನ್ನು ಇದನ್ನು ಕೂಡ ಕಟ್ ಮಾಡಿ, ಅದನ್ನು ಕೂಡ ಇದಕ್ಕೆ ಕಟ್ ಮಾಡಿ ಹಾಕಿ. ಇದು ಏನು ನೀವು ಈ ಥರ ಕಟ್ ಮಾಡಿ ಹಾಕೋದು ಅಂದರೆ ಇಡೀ ಹಾಕಬೇಕಲ್ಲ? ನಾವು ಈ ಥರ ಸೊಪ್ಪನ್ನೆಲ್ಲ ಅಂದರೆ ಅದ್ರ ಹೆಚ್ಚು ಸೈಡಿಗೆ ಇಡಬಾರ್ದು, ಹೌದು, ಸೀದಾ ಹೊಟ್ಟೆಗೆ ಹೋಗ್ಬೇಕು ಅಂತೇಳಿ ಹಾಕ್ತಿಲ್ಲ. ಸಾಕಾ? ಸಾಕು. ಬೇಕಾ ಇನ್ನು? ಬೇಡ. ಓಕೆ, ಸ್ವಲ್ಪ ನೀರು ಹಾಕ್ತೀರಾ? ಸ್ವಲ್ಪವೇ ಸ್ವಲ್ಪನಾ? ಸಾಕು ಸಾಕು. ಅದನ್ನು ನೀವು ಈಗ ಬಾಳೆ ಎಲೆ ಮೇಲೆ ತಟ್ಟಿ ಅದನ್ನು ಬೇಯಿಸುವಂಥದ್ದು. ಓಕೆ, ಈಗ ಆಲ್ಮೋಸ್ಟ್ ಅದು ನಮ್ದು ಇದು ರೆಡಿ ಆಯ್ತಾ? ಹಿಟ್ಟು ರೆಡಿ ಆಗಿದೆ. ಈಗ ತವ ಇಡಬೇಕಾಗುತ್ತೆ. ಈಗ ತವ ಓಕೆ, ಓಕೆ. ತವ ಈಗ ಇದು ಸ್ವಲ್ಪ ಕಾಯಿಲಿ. ಇದು ಅಷ್ಟರವರೆಗೆ ನಾವು ಇದು ಬಾಳೆಯಲ್ಲಿ ಇದನ್ನು ಹೀಗೆ ತಟ್ಟಿ ರೆಡಿ ಮಾಡಿ ತಟ್ಟುವ. ನೀವು ಆದರೆ ಬಾಳೆಹಣ್ಣು ಉಲ್ಟಾ ಇಡ್ತಿದ್ರಾ? ಬಾಳೆಹಣ್ಣು ನಾವು ಆಕ್ಚುಲಿ ನಾವು ಹೀಗೆ ಸಹ ಮಾಡ್ಬೋದು ನಾವು, ಬಟ್ ಈ ತರ ಮಾಡ್ತೇವೆ. ಈ ಬದಿಯಲ್ಲಿ ರೊಟ್ಟಿಯನ್ನು ತಟ್ಟಿಕೊಳ್ತೇವೆ. ಎಲ್ಲರೂ ಒಂದೇ ಸೈಡ್ ಮಾಡಿದ್ರೆ ನಾವು ಯಾಕೆ ಈ ಸೈಡ್ ಮಾಡಬಾರ್ದು ಅಂತ ನಾವು ಮೊದಲಿಂದ ಇದೇ ತರ ಮಾಡ್ತಾ ಇದ್ದೆವು. ಹೀಗೆ ಅದನ್ನು ಕೈಯಲ್ಲಿ ತಟ್ಟಿಕೊಂಡು, ಅಥವಾ ಹಪ್ಪಳದ ಒತ್ತುವ ಮಣೆ ಇದ್ರೆ ಅದರಲ್ಲಿ ಕೂಡ ಒತ್ತಬಹುದು. ಸ್ವಲ್ಪ ಆಯಿಲ್ ಹಾಕಿ ಆ ಥರ ಮಾಡೋದು. ಇದಕ್ಕೆ ಆಯಿಲ್ ಹಾಕಬೇಕಾ? ಅದಕ್ಕೆ ಸ್ವಲ್ಪ ಆಯಿಲ್ ಹಾಕಿ. ಸಾಕು ಸಾಕು. ಈಗ ಸ್ವಲ್ಪ ರೌಂಡ್ ಶೇಪಿಗೆ. ಸಾಧಾರಣ ನಾವು ಈ ಹಪ್ಪಳ ಎಲ್ಲ ಮಾಡ್ತೇವಲ್ಲ ಆ ಥರ. ಹೌದು, ಇದು ಕಾದ ಮೇಲೆ ಇನ್ನು ಹಾಕಿದ್ರೆ. ಈಗ ಕಾದಿದೆ, ಇದನ್ನು ಹೀಗೆ ಹಾಕಿದ್ರೆ ಆಯಿತು. ಈ ಥರ ಉಲ್ಟಾ ಮಾಡಬೇಕು. ಸ್ವಲ್ಪ ದೊಡ್ಡ ಮಾಡುವ, ಮುಚ್ಚಿದ್ರೆ ಒಳ್ಳೇದು. ಇಡಬೇಕಾ? ಓಕೆ. ಸ್ವಲ್ಪ ಬಾಳೆ ಆಗಿದ್ರೆ ಬಾಳೆ ಎಲೆ ನಾವು ಬೇರೆ ಸಪರೇಟ್ ರೆಡಿ ಮಾಡಿ ಅದು ಬಾಳೆ ಎಲೆ ನೋಡ್ತಾ ನಮಗೆ ಗೊತ್ತಾಗ್ತದೆ ಆಗಿದೆ ಇಲ್ವಾ ಅಂತ. ಅಂದ್ರೆ ಸ್ವಲ್ಪ ಬಾಡಿ ಮೇಲೆ ಬರ್ತದೆ ಅದು. ಓಕೆ ಓಕೆ ಅಮ್ಮ, ಹೇಳಿ, ನೀವು ಅಡಿಗೆ ಎಲ್ಲ ಮನೆಯಲ್ಲೆಲ್ಲ ನೀವೇ ಮಾಡೋದು? ಅಡಿಗೆ ನನ್ನ ಹಸ್ಬೆಂಡ್ ಕೂಡ ಅವರು ತುಂಬಾ ಅಡಿಗೆ ಅವರೇ ಅಂತಲ್ಲ? ಅಲ್ಲ, ಅವರೆಲ್ಲ ಬೆಳಗ್ಗೆ ಅಡಿಗೆ ಎಲ್ಲ ಮಾಡಿ ಇಟ್ಟು ಮತ್ತೆ ಹೋಗುವಂಥದ್ದು ಕೆಲಸಕ್ಕೆ. ಹಾಗೆ ನೀವು ಮನೆಯಲ್ಲೆಲ್ಲ ರೆಡಿ ಮಾಡಿ ಮತ್ತೆ ಅವ್ರು ಕೂಡ ಹೆಲ್ಪ್ ಮಾಡ್ತಾರೆ? ಅವ್ರು ಹೆಲ್ಪ್ ಮಾಡ್ತಾರೆ. ಅವರು ಕೂಡ ಕೆಲವೆಲ್ಲ ಸ್ವೀಟ್ ಎಲ್ಲ ಮಾಡಲಿಕ್ಕೆ, ಅಂದರೆ ಮೈಸೂರು ಪಾಕು ಮತ್ತು ಇದು ಅವಲಕ್ಕಿ, ಪಂಚಕಜ್ಜಾಯ ಆ ಥರ ಎಲ್ಲ ಮಾಡ್ತಾರೆ ಅವರು ಕೂಡ. ಪಂಚಕಜ್ಜಾಯ ಅಂತ ಹೇಳಿದಾಗ ನಮಗೆ ದೇವರು ಅಂತ ಬಂದಾಗ ನಿಮ್ಮ ಹೆಸರು ಬಂತು. ಈಗ ಅದು ಏನು ಸ್ಪೆಷಲ್ ಆಗಿ ಆ ಥರ ಹೆಸರು? ಅದಂದ್ರೆ ಸರ್ವಮಂಗಳೆ. ಅದಂದ್ರೆ ನನ್ನ ಅಪ್ಪ ನಾನು ಹುಟ್ಟಬೇಕಿದ್ರೆ ಮೊದಲು ಸರ್ವಮಂಗಳ ಅಂತ ಒಂದು ಕಾದಂಬರಿ ಓದ್ತಾ ಇದ್ರಂತೆ. ಹಾಗೆ ಅವರು ನಾನು ಹುಟ್ಟುವ ಸಂದರ್ಭದಲ್ಲಿ ಅವರಿಗೆ ಹೆಣ್ಣು ಮಗು ಅಲ್ಲ, ಹಾಗಾಗಿ ಅದೇ ಹೆಸರು ಸರ್ವಮಂಗಳ ಅಂತ ಇಟ್ಟರು. ಇನ್ನೊಂದು ನಾವು ಮಾಡ್ಬೋದು ಜೊತೆಗೆ. ಆಲ್ಮೋಸ್ಟ್ ಇದು ನಮ್ಮದು ಬಾಳೆ ಎಲೆ. ಸ್ವಲ್ಪ ಬಾಳೆ ಎಲೆ ನೋಡಿ, ಅದರ ಬಣ್ಣ ಚೇಂಜ್ ಆಯ್ತಲ್ಲ, ತೆಗಿಬೇಕಾ ಬಾಳೆ ಎಲೆ? ಒಮ್ಮೆ ಕೌಚಿ ಹಾಕುವ. ಹಾಗೆ ಸಹ ತೆಗಿಬೋದು, ಎಲ್ಲ ತೆಗೀರಿ.
ನನಗೆ ಕೂಡ ಅಡಿಗೆ ಗೊತ್ತಿಲ್ಲ. ಕೌಚಿ ಹಾಕಿದ್ರೆ ಆಯ್ತು. ಸ್ವಲ್ಪ ಇಲ್ಲಿ ಆಯಿಲ್ ಬೇಕಾದ್ರೆ ಹಾಕ್ಬೋದು ಮೇಲೆಗೆ. ಮೇಲೆಗೆ ಹಾಕಿ ಆಮೇಲೆ ಕೌಚಿ ಹಾಕಿದ್ರೆ. ಆಯಿಲ್ ಅಂತೂ ನಮ್ಮದು ಸನ್ ಪ್ರೀಮಿಯಂ ಆಯಿಲ್ ಎಷ್ಟು ಬೇಕೋ ತಿನ್ಬೋದು, ಏನು ಹೆಲ್ದಿ ಆಯಿಲ್ ಅಲ್ಲ. ಆಯ್ತು, ಸ್ವಲ್ಪ ಸಾಕು ಸಾಕು ಸಾಕು. ಈಗ ನೋಡಿ ಒಳ್ಳೆ ಫ್ರೈ ಉಂಟದು ಆದಿದೆ. ಸ್ವಲ್ಪ ಫ್ರೈ ಆಗಿ ಕೆಲವರಿಗೆ ಹಾಗೆ ಬೇಕು. ಅದು ಹಸಿ ಆದರೆ ಒಳ್ಳೇದಾಗೋದಿಲ್ಲ ಸರ್ ಅದು. ಓಕೆ, ನಾನು ನಿಮ್ಮನ್ನು ಮೊನ್ನೆ ಅವಲಕ್ಕಿ ಅದ್ಭುತದಲ್ಲಿ ಕೂಡ ನೋಡಿದೆ. ಏನು ಸ್ಪೆಷಲ್ ಮಾಡಿದ್ದೀರಿ ಅದರಲ್ಲಿ? ಅವಲಕ್ಕಿ ಅದ್ಭುತಕ್ಕೆ ನಾನಂದ್ರೆ ತೊಂಡು ಬಜಿಲು ಅಂತ ಒಂದು. ತೊಂಡು ಬಜಿಲು ಯಾವ ತರ ಹೆಸರು? ತುಳುವ ಹೆಸರು ಅದು? ಅಂದ್ರೆ ನಮ್ಮ ತುಳುನಾಡಿನಲ್ಲೆಲ್ಲ ತುಂಬಾ ಪ್ರಸಿದ್ಧ ಅದು. ತೊಂಡು ಬಜಿಲು ಮೊದಲಿನ ಕಾಲದಲ್ಲಿ ಅದನ್ನು ಒಂದು ಆಹಾರ ಪದ್ಧತಿಗೆ ಕೂಡ ಅದನ್ನು ಉಪಯೋಗಿಸ್ತಾ ಇದ್ರು. ಅದರಿಂದ ನೀವು ಅದ್ಭುತ ಮಾಡಿದ್ರಿ, ಅವಲಕ್ಕಿ ಅದ್ಭುತ ಮಾಡಿದ್ರ. ನಂಗೆ ಒಂದು ಫಸ್ಟ್ ಟೈಮ್ ನಾನಂತ ಒಂದು ಶೋಗೆ ಬಂದದ್ದು. ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಆಯ್ತು ನಂಗೆ ಅದು. ಇದಾಗಿದೆ ಸರ್ ಈಗ. ಆಗಿದಲ್ಲ? ತೆಗೀದಾ? ತೆಗಿಬೋದು ಸರ್. ಅದು ನೋಡಿ ಫ್ರೈ ಕರೆಕ್ಟ್ ಆಗಿದಲ್ಲ? ಆಯಿಲ್ ಅಂತೂ ಸರಿ ಇದೆಯಲ್ಲ? ಇದೆ ಅದು. ಹೀಗೆ ಹಾಕಿ ಅದನ್ನು ಮುಚ್ಚಿದ್ರೆ ಒಂದು 2 ನಿಮಿಷ ಮುಚ್ಚಬೇಕಲ್ಲ? 2 ನಿಮಿಷಗಳು ಬೇಯ್ತದೆ. ಇದೀಗ ಓಪನ್ ಮಾಡುವ. ಓಕೆ, ಅಷ್ಟು ಬೇಯ್ತಾ ಬಂತಲ್ಲ? ಇದು ನೋಡಿ ಹೀಗೆ ಅದರಷ್ಟಕ್ಕೆ ಬರ್ತದೆ ಅದು. ಒಂದು ವೇಳೆ ಬಂದಿಲ್ಲ ಅಂದರೆ ಹೀಗೆ ಮಾಡಿ ವಾಪಸ್ ಉಲ್ಟಾ ಹಾಕ್ಬೋದಾ? ಹೀಗೆ ಮಾಡಿದರೆ ಅಲ್ಲಿ ಅದು ಅಡಿಯಲ್ಲಿ ಕೆಳಗೆ ಅದು ಅದರ ಬಾಳೆ ಎಲೆ ಬೇಗ ಬಿಡ್ತದೆ. ಇದು ಬಾಳೆ ಎಲೆಯಲ್ಲಿ ಮಾಡಿದರೆ ಒಳ್ಳೇದಲ್ಲ? ಹೌದು ಸರ್. ಅಂದರೆ ಬಾಳೆ ಎಲೆ ಕೂಡ ಒಂದು ಸ್ವಲ್ಪ ಅದು ಕೂಡ ಹೆಲ್ದಿ ಆಗಿರ್ತದಲ್ಲ. ಅಷ್ಟು ತೆಗೆದಲ್ಲ? ಈಗ ನೋಡಿ ಬೇಗ ಬಂತಲ್ಲ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದರೆ ಒಳ್ಳೆಯದು, ಬೇಗ ಅದು ಬೇಯ್ತದೆ. ನಾವು ಮನೆಯಲ್ಲಿ ಈ ಥರ ಎಣ್ಣೆ ತುಪ್ಪ ಯಾವುದು ಹಾಕ್ತದೆ ಅದಕ್ಕೆ. ಬೆಣ್ಣೆ ಕೂಡ ಹಾಕೋದು? ಬೆಣ್ಣೆ ಕೂಡ ಹಾಕ್ಕೊಂಡು ಕೆಲವರು ತಿಂತಾರೆ. ಬೇಕಿದ್ರೆ ಎಷ್ಟು ಖಾರ ಮಾಡಬೇಕು ಅಂತ ಇಲ್ಲ, ಸ್ವಲ್ಪ ಕಡಿಮೆ ಕೂಡ ಮಾಡಿ. ಸ್ವಲ್ಪ ಕಡಿಮೆ ಕೂಡ ಖಾರ ಜಾಸ್ತಿ ಬೇಕಿದ್ರೆ ಇಲ್ಲಿ ಮಾತ್ರ ನೀವು ಖಾರ ರೊಟ್ಟಿ ಅಂತ ಹೇಳಿದ ಕಾರಣ ಖಾರವೇ ಮಾಡಿದ್ದೀರಿ. ಖಾರವೇ ಮಾಡಿದ್ದೀನಿ. ಈಗ ಇದಾಗಿದೆ, ತಯಾರಾಗಿದೆ. ಆಫ್ ಮಾಡಿ ಸರ್. ಹಾಗಾದರೆ ಖಾರ ರೊಟ್ಟಿ ರೆಡಿ ಅಲ್ಲ? ಈಗ ಸರ್ ನೋಡಿ ದಿಢೀರ್ ಖಾರ ರೊಟ್ಟಿ ಸವಿಯಲು ಸಿದ್ಧವಾಗಿದೆಯಲ್ಲ? ಅದೇ ನೀವು ಇದೆಲ್ಲ ರೆಡಿ ಇದ್ರೆ ತರಕಾರಿ ಎಲ್ಲ ಹಂಚಿ ಒಬ್ರು ರೆಡಿ ಮಾಡಿಟ್ರೆ ಮಾಡ್ಕೊಳ್ಬಹುದು, ಬೇಗ ಬೇಗ 5-10 ನಿಮಿಷದಲ್ಲಿ ರೆಡಿ ಆಗ್ಬೋದಲ್ಲ? ನೀವು ಅಷ್ಟೊತ್ತಿಗೆ ಎಲ್ಲ ರೆಡಿ ಮಾಡಿ ತಿಂದು ಟಿಫಿನ್ ಎಲ್ಲ ಪ್ಯಾಕ್ ಮಾಡಿ ಸ್ಕೂಲಿಗೆ ಕೂಡ ಹೋಗ್ಬೋದು. ಓಕೆ, ಹಾಗಾದ್ರೆ ಟೇಸ್ಟ್ ನೋಡುವಲ್ಲ? ಓಕೆ, ಸರ್ವಮಂಗಳ ಅವರು ಸಖತ್ತಾಗಿರುವಂತಹ ದಿಢೀರ್ ಖಾರ ರೊಟ್ಟಿ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ದಿಢೀರ್ ಖಾರ ರೊಟ್ಟಿ ತಯಾರಿಸೋ ವಿಧಾನ: ಮೊದಲು ಸ್ವಲ್ಪ ನೀರಿಗೆ ಉಪ್ಪು, ಸಕ್ಕರೆ, ಮೆಣಸಿನ ಪುಡಿ ಹಾಕಿ ಬೆರೆಸಿಕೊಳ್ಳಿ. ನಂತರ ಗೋಧಿ ಹಿಟ್ಟು ಸೇರಿಸಿ ನಾದಿಕೊಳ್ಳಿ. ಆನಂತರ ಹೆಚ್ಚಿದ ಈರುಳ್ಳಿ, ಕ್ಯಾರೆಟ್ ತುರಿ, ತೆಂಗಿನ ತುರಿ, ಹಸಿಮೆಣಸು, ಕರಿಬೇವು ಸೇರಿಸಿ ಚೆನ್ನಾಗಿ ನಾದಿಕೊಳ್ಳಿ. ಬಳಿಕ ಬಾಳೆ ಎಲೆಯ ಮೇಲೆ ತಟ್ಟಿಕೊಂಡು ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ದಿಢೀರ್ ಖಾರ ರೊಟ್ಟಿ ಸವಿಯಲು ಸಿದ್ಧ. ಓಕೆ, ದಿಢೀರ್ ಖಾರ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡಿದ್ರಲ್ಲ. ಇವಾಗ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ವಿರಾಮದ ಬಳಿಕ ಮತ್ತೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಆ್ಯಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೋರ್ದಾರ್, ಸತ್ಯನಾಥ್ ಸೋಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು, ನಾರಾಯಣ್ಸ್ ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್, ಹಾಗೆಯೇ ಹೆಸರಾಂತ ಚಿನ್ನಾಭರಣಗಳ ಮಳಿಗೆ ಲಲಿತಾ ಜ್ಯುವೆಲರಿ. ಎಸ್, ಸರ್ವಮಂಗಳೆಯವರು ಆವಾಗಲೇ ದಿಢೀರ್ ರೊಟ್ಟಿ ಮಾಡಿಕೊಟ್ಟಿದ್ರು. ಇವಾಗ ಏನು ಸ್ಪೆಷಲ್ ಅಡುಗೆ ಮಾಡ್ತಾರೆ ಅಂತ ಅವ್ರ ಜೊತೆ ಕೇಳೋಣ. ಮ್ಯಾಮ್, ಇವಾಗ ಏನು ಸ್ಪೆಷಲ್ ಮಾಡ್ತಾ ಇದ್ದೀರಾ? ಈಗೊಂದು ಹಲಸಿನ ಇದರ ಉಪ್ಪಲ್ಲಿ ಹಾಕಿರ್ತೇವಲ್ಲ ಸೊಳ್ಳೆ, ಉಪ್ಪಲ್ಲಿ ಹಾಕಿ ಅದಕ್ಕೆ ಉಪ್ಪಡಿ ಪಚ್ಚಿಲ ಅಂತ ಹೇಳ್ತಾರೆ. ಓಕೆ, ಇದು ಉಪ್ಪಲ್ಲಿ ಹಾಕಿದ್ದು ಇಷ್ಟು ಪ್ಯೂರ್ ಆಗಿರುತ್ತಾ?
ಉಪ್ಪಲ್ಲಿ ನಾರ್ಮಲ್ ಆಗಿ ನಾವೀಗ ಮೊನ್ನೆ ಇವತ್ತು ನಾಳೆ ಅದೇ ಅಂದ್ರೆ ತುಂಬಾ ಸಮಯ ಆಗ್ಲಿಲ್ಲ ಇದು ಹಾಕಿ. ಉಪ್ಪಲ್ಲಿ ಹಾಕಿದ್ದ ಉಪ್ಪಲ್ಲಿ ಹಾಕಿದ ಸೊಳ್ಳೆ ಫ್ರೈ ಅಂತ ಒಂದು ಮಾಡ್ತಾ ಇದ್ದೆ. ಓಕೆ, ಎಂತ ಬೇಕು ಫಸ್ಟ್ ಈಗ ಇದಕ್ಕೆ ಸ್ವಲ್ಪ ನೀರು ಬೇಕು. ಸ್ವಲ್ಪ ನೀವು ಎಲ್ಲ ಅಡುಗೆಗೆ ಫಸ್ಟಿಗೆ ನೀರೇ ಕೇಳೋದಲ್ಲ? ಓಕೆ, ಇದು ಹಿಟ್ಟು ಮಾಡ್ಲಿಕ್ಕೆ ಉಂಟು ಸ್ವಲ್ಪ, ಅದಕ್ಕೆ ಸ್ವಲ್ಪ ಸಾಕು. ಸ್ವಲ್ಪ ನೀರಲ್ಲ? ಸಾಕು ಸಾಕು. ಇದಕ್ಕೆ ನೋಡಿ ಸ್ವಲ್ಪ ಉಪ್ಪು ಹಾಕಿಕೊಳ್ತಾ ಇದ್ದೇವೆ. ಅಂದ್ರೆ ತುಂಬಾ ಬೇಡ, ಯಾಕೆಂದ್ರೆ ಇದು ಉಪ್ಪಿನ ಸೊಳ್ಳೆ ಅಲ್ಲ, ಹಾಗಾಗಿ ಇದ್ರಲ್ಲೇ ಉಪ್ಪು ಇರ್ಬೋದು. ಇದು ಸ್ವಲ್ಪ ಹಾಕಿ ರುಚಿಗೆ ತಕ್ಕಷ್ಟು ಒಂದು ಚಿಟಿಕೆ ಅಂತ ಹೇಳ್ಬೋದಲ್ಲ. ಮತ್ತೆ ಸ್ವಲ್ಪ ಮೆಣಸಿನ ಹುಡಿ ಬೇಕು. ಮೆಣಸಿನ ನೀವು ಎರಡು ಅಡುಗೆ ಕೂಡ ಫಸ್ಟ್ ಉಪ್ಪು ಹಾಕಿದ್ರಿ, ಆಮೇಲೆ ಮೆಣಸಿನ ಹುಡಿ ಹಾಕಿದ್ರಿ. ಮೆಣಸಿನ ಹುಡಿ ಕೊಡುವ ಅಂತ. ಹೌದು, ಮೆಣಸಿನ ಹುಡಿ ಬಂದಾಗ ರಾಯ್ಸ್ ಅವರ ಮೆಣಸಿನ ಹುಡಿ ಎಷ್ಟು ಹಾಕಲಿ? ಅದು ಹಾಕಿ, ಅದು ಫುಲ್ ಹಾಕಿ. ಸಾಕಾ? ಸಾಕು ಸಾಕು. ಇದು ಸ್ವಲ್ಪ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿದ್ದೇವೆ, ಸ್ವಲ್ಪ ನೀರು ಮಾಡಿ ಹಾಕಿ ಹಾಕಬೇಕು ಇದಕ್ಕೆ. ಸ್ವಲ್ಪ ಸಾಕು, ಇಲ್ಲದೆ ಅದು ತುಂಬ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಮತ್ತು ಜೀರಿಗೆ ಸ್ವಲ್ಪ, ಸ್ವಲ್ಪ ಸಕ್ಕರೆ ಹಾಕ್ಬೋದು. ಇದು ಚಂದ ಮಿಕ್ಸ್ ಮಾಡಿ. ಖಾರದ ಜೊತೆ ಸ್ವಲ್ಪ ಸಕ್ಕರೆ ಸಿಕ್ಕಾಗ ಜಾಸ್ತಿ ಖಾರ ಗೊತ್ತಾಗಲ್ಲ ಅಂತೇಳಿ ಅಲ್ಲ? ಇದು ಆ್ಯಕ್ಚುಲಿ ನನಗೆ ಇದೊಂದು ಹೊಸ ಅಂದರೆ ತಿಂಡಿ, ನಾನು ಬೇರೆಯವರಿಂದ ಕಲ್ತ್ಕೊಂಡದ್ದು. ಹೌದಾ? ನಮ್ಮ ಸ್ಕೂಲಲ್ಲಿ ನನ್ನ ಕಲೀಗೊಬ್ಬರು ಐಡಾ ಮೇಡಮ್ ಅಂತ ಇದ್ದಾರೆ. ಐಡಾ ಮೇಡಮ್ ಅವ್ರು ಹೇಳಿ ಕೊಟ್ಟದ್ದು ಇದು. ಇದು ಹಾಗಾದ್ರೆ ಐಡಾ ಮೇಡಮ್ನ ಕೈ ರುಚಿ ಅಲ್ಲ? ಹೌದು. ಇದಕ್ಕೆ ಸ್ವಲ್ಪ ಕಾರ್ನ್ ಫ್ಲೋರ್ ಹಾಕೊಳ್ಳುವ. 2 ಸ್ಪೂನ? 1-2 ಸ್ಪೂನ್ ಆಗುವಷ್ಟು. ಸ್ವಲ್ಪ ನೀರು ಬೇಕಿತ್ತು. ಸ್ವಲ್ಪ ನೀರು ಬೇಕಾ? ಸಾಕು ಸಾಕಾ? ಸ್ವಲ್ಪ ಆಯ್ತು, ಸಾಕು. ಅಂದರೆ ಅದು ಡಿಪ್ ಮಾಡಲಿಕ್ಕಲ್ಲ? ಹೌದು, ಇದರಲ್ಲಿ ಮುಳುಗಿಸಿ ಎಣ್ಣೆಗೆ ಹಾಕ್ಲಿಕ್ಕೆ ಇರೋದು. ಹಾಗಾದ್ರೆ ನಾವು ಆಯಿಲ್ ಬಿಸಿ ಇಡುವನ? ಇಡ್ಬೋದು ಸರ್. ಸಿಮ್ಮಲ್ಲಿಟ್ಟರೆ ಸ್ವಲ್ಪ ಹೊತ್ತಿಗೆ. ಆಯಿಲ್ ಬಿಸಿ ಮಾಡಲಿಕ್ಕೆ ಫಸ್ಟ್ ನಾವು ಎಂತ ಮಾಡಬೇಕು? ಒಲೆ ಇರಿಸ್ಬೇಕಲ್ಲ? ನಾವು ನಮ್ಮ ಕಾರ್ಯಕ್ರಮದಲ್ಲಿ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಹಾಕ್ತಿದ್ವಿ. ಆಯಿಲ್ ಅಂತೂ ಬಿಸಿ ಆಗ್ತಾ ಉಂಟು. ಹಿಟ್ಟು ತಯಾರಾಗಿದೆ. ಇನ್ನು ಇದರಲ್ಲಿ ಆ ಉಪ್ಪಿನ ಸೊಳ್ಳೆಗಳನ್ನು ನೀವು ಆಲ್ರೆಡಿ ಈಗ ಇದಕ್ಕೆ ಉಪ್ಪು ಹಾಕಿದ್ರಿ, ಅದರಲ್ಲಿ ಕೂಡ ಆಲ್ರೆಡಿ ಉಪ್ಪು ಅಲ್ಲ, ನಾನು ಸ್ವಲ್ಪವೇ ಹಾಕಿದ್ದೇನೆ. ಮಸಾಲೆಗೆ ಬೇಕಾದಷ್ಟು ಉಪ್ಪು ಹಾಕಿದ್ರಲ್ಲ. ಇದಕ್ಕೆ ನಾವು ಕಾರ್ನ್ ಫ್ಲೋರ್ ಯಾಕೆ ತಗೊಂಡಿದ್ದು ಅಂದರೆ ಅದು ಕ್ರಿಸ್ಪಿ ಆಗಿರ್ತದೆ, ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ಬರಬೇಕಲ್ಲ ಹಾಗೆ. ಇದಕ್ಕೆ ಸ್ವಲ್ಪ ಹೊಗೆ ಬರುವಾಗ ನಮಗೆ ಅಂದಾಜು ಆಗ್ತದೆ. ಇದರಲ್ಲಿ ಹೀಗೆ ಮುಳುಗಿಸಿ ಸ್ವಲ್ಪ ಸಣ್ಣ ಮಾಡ್ಕೊಳ್ಬೇಕು ಹಾಕುವಾಗ, ಎಲ್ಲಿಯಾದ್ರೂ ಮೇಲೆಗೆ ಮತ್ತು ಬರಬಾರ್ದಲ್ಲ, ಹಾಗೆ ಮೆಲ್ಲಗೆ ಹಾಕಬೇಕು. ಒಂದೊಂದೇ ಬಿಡಬೇಕು. ಅದೇ ನಾವು ಕಾರ್ನ್ಫ್ಲವರ್ ಎಲ್ಲ ಹಾಕಿದ ಕಾರಣ ಅದೇನು ಮಸಾಲೆ ಬಿಡುವುದಿಲ್ಲಲ್ಲ? ಇಲ್ಲ ಇಲ್ಲ, ಬಿಡುವುದಿಲ್ಲ. ಅದು ಥಿಕ್ನೆಸ್ಸಿಗೆ ಒಳ್ಳೆಯದಲ್ಲ. ಇದೆಲ್ಲ ಟೀ ಜೊತೆಲ್ಲ ಟೀ ಜೊತೆಲಿ ಈವ್ನಿಂಗ್ ಟೈಮಲ್ಲೆಲ್ಲ ತಿನ್ನೋದು. ಮತ್ತೆ ಸರಿ, ಇದು ಉಪ್ಪಿನ ಸೊಳ್ಳೆ ಅಲ್ವಾ, ಹಾಗಾಗಿ ನಾವಿದೇನು ಮಾಡ್ತೇವೆ ಅಂದರೆ ಫಸ್ಟಿಗೆ ತೆಗೆದು ನೀರಲ್ಲಿ ಹಾಕ್ತೇವೆ. ಈಗ ಒಂದು ಮಾಡೋದಕ್ಕಿಂತ ಇದು ಫ್ರೈ ಮಾಡೋದಕ್ಕಿಂತ ಮುಂಚೆ ಒಂದು ಸ್ವಲ್ಪ 1-2-3 ಗಂಟೆ ಮೊದಲು ತೆಗೆದು ಹೀಗೆ ನೀರಲ್ಲಿ ಹಾಕಿಟ್ಟು ಉಪ್ಪು ಬಿಡಿಸ್ಬೋದು. ಜಾಸ್ತಿ ಈಗ ಇದು ತುಂಬಾ ಸಮಯ ಆಗಲಿಲ್ಲ ಹಾಕಿ, ಹಾಗಾಗಿ ತುಂಬಾ ಹೊತ್ತು ಬೇಡ. 1 ಗಂಟೆ ಮುಂಚೆ ಹಾಕಿ ತೆಗೆದ್ರೆ ಇದ್ರೆ ನಾವು ಸ್ವಲ್ಪ ನಾರ್ಮಲ್ ನೀರಲ್ಲಿ ಹಾಕಿ ಅದರ ಜಾಸ್ತಿ ಉಪ್ಪಿನಾಂಶ ತೆಗಿಬಹುದು ಅಂತ ಹೇಳೋದು. ಉಪ್ಪಿನಾಂಶವನ್ನು ಹಿಂಡಿ ತೆಗೆದು ವಾಪಸ್ ನೀರಲ್ಲಿ ಹಾಕಿ ಇಡ್ಬೋದು, ಹಾಗೆ ಮಾಡ್ಬೋದು. ಇದನ್ನು ಕೈಯಲ್ಲೇ ಈ ತರ ತುಂಡು ಮಾಡಿಕೊಂಡು ಕೈಯೆಲ್ಲ ತುಂಡಾಗುತ್ತಲ್ಲ. ನೀವು ಎಲ್ಲವನ್ನು ಒಟ್ಟಿಗೆ ಒಮ್ಮೆಲೆ ಹಾಕಿದ್ರೆ ಅದು ಹೀಗೆ ಹೀಗೆ ಇದನ್ನು ಮೊಗಚಬೇಕು. ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಜಾಗ್ರತೆ ಅಂದರೆ ಅದು ಒಬ್ಬರು ಈ ಕಡೆಯಿಂದ ಹಿಡಿದು ಮುಗಿಸ್ಬೇಕಲ್ಲ, ಮೆಲ್ಲ. ಅದನ್ನು ಕಟ್ ಮಾಡಿಕೊಂಡು ಸಹ ಮಾಡ್ಬೋದು ಮೆಲ್ಲಗೆ. ಹಾಗೆ ಸಾಧಾರಣ ಈ ನಾವು ಚಕ್ಕುಲಿ ಎಲ್ಲ ಮಾಡ್ತೇವಲ್ಲ ಅದೇ ಥರ ಅಲ್ಲ, ಬೇಕಿದ್ರೆ ಕೈಯಲ್ಲಿ ಬಿಡಿಸ್ಕೊಳ್ಬೇಕಲ್ಲ ಎಲ್ಲ ರೆಡಿ ಆದ ನಂತರ. ಸ್ವಲ್ಪ ಬೆಂದಾಗುವ ಅದರಷ್ಟಕ್ಕೆ ಸ್ವಲ್ಪ ಬಿಡ್ತದೆ. ಮತ್ತು ಅದರ
ಈ ಥರ ಶಬ್ದ ಇರ್ತದಲ್ಲ ಅದು ನಿಂತಾಗ ಅದು ಬೆಂದಿದೆ ಅಂತ ನಮಗೆ ಈ ಅಂದಾಜು ಥರ ಅಂದರೆ ಏನು ಬೇಯ್ತಾ ಇರುವ ಶಬ್ದ ಅಂದರೆ ನೀರಿನ ಅಂಶ ಗುಳ್ಳೆ ಎಲ್ಲ ಕೇಳ್ತಾ ಶಬ್ದ ನಿಲ್ಬೇಕಾ? ಹೌದು. ಓ ಹಾಗೆಲ್ಲ ಉಂಟಲ್ಲ. ಇದ್ರೆ ಈ ಥರ ಶಬ್ದ ಬರ್ತಾ ಇರ್ತದೆ ಅಲ್ಲ ಇಲ್ಲಿ ಬೇಯುವಂಥದ್ದು. ಇದು ತುಂಬ ಅಂದರೆ ಎಲ್ಲ ಶಬ್ದ ನಿಂತ ಕೂಡಲೇ ತೆಗಿಬೋದು. ಓಕೆ 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 ಆಲ್ಮೋಸ್ಟ್ ರೆಡಿ ಆಯ್ತಲ್ಲ? ಹಾಂ ಆಲ್ಮೋಸ್ಟ್ ರೆಡಿ ಇದೆ ಸರ್. ಈಗ ಇದನ್ನು ತೆಗೆದು ಪ್ಲೇಟಿಗೆ ಹಾಕೊಳ್ಳುವ. ಸ್ವಲ್ಪ ಎಣ್ಣೆಯನ್ನು ಈ ಥರ ಬಿಸಿ ಬಿಸಿ ಮಾಡಿಕೊಟ್ರೆ ಎಲ್ಲರೂ ಕೂತು ಪಟ್ಟಂಗ ಹಿಡ್ಕೊಂಡು ತಿನ್ಬೋದಲ್ಲ? ಹೌದು, ಮಳೆಗಾಲದಲ್ಲಿ ಭಾರಿ ಒಳ್ಳೆಯದು. ಭಾರಿ ಒಳ್ಳೆಯದು. ಬೇಗ ಆಫ್ ಮಾಡುವ. ಹಲಸಿನ ಹಪ್ಪಳ ಇದೆಲ್ಲ ತಿಂತೀವಿ, ಈ ಥರ ಸ್ಪೆಷಲ್ ಆಗಿ ಮಾಡ್ಬೋದಲ್ಲ? ಫ್ರೈ ಇದು. ಓಕೆ, ಇನ್ನು ಸರ್ವ್ ಮಾಡಲಿಕ್ಕೆ ಮೊಟ್ಟೆ. ಓಕೆ, ಸರಿ, ಈಗ ಇದು ಉಪ್ಪಿನ ಸೊಳೆಯ ಫ್ರೈ. ಉಪ್ಪಿನ ಸೋಳೆ ಫ್ರೈ ರೆಡಿ ಆಯ್ತಲ್ಲ? ಚೆನ್ನಾಗಿದೆ. ನಾರ್ಮಲ್ ನಾವು ಹಲಸಿನ ಹಪ್ಪಳ, ಹಲಸಿನ ಹಣ್ಣಿದ್ದು ಹಿಟ್ಟು ಈ ಥರ ಎಲ್ಲ ತಿಂತೇವೆ. ಈ ಥರ ಉಪ್ಪಿನ ಸೋಳೆಯನ್ನು ಡಿಫ್ರೆಂಟ್ ಆಗಿ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ಹೇಳೋದಲ್ಲ? ಓಕೆ, ಟೇಸ್ಟ್ ನೋಡುವಲ್ಲ? ಓಕೆ, ಸರ್ವಮಂಗಳೆಯವರು ಸಕ್ಕತ್ತಾಗಿರುವಂತಹ ಉಪ್ಪಿನ ಸೋಳೆಯ ಏನು ಫ್ರೈ ರೆಡಿ ಮಾಡಿ ಕೊಟ್ಟಿದ್ದಾರೆ. ನಾನು ಇದನ್ನು ಟೇಸ್ಟ್ ಮಾಡೋಕ್ಕೂ ಮುಂಚೆ ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಂಡು. ಉಪ್ಪಿನ ಸೊಳೆಯ ಫ್ರೈ ತಯಾರಿಸುವ ವಿಧಾನ. ಮೊದಲು ಸ್ವಲ್ಪ ನೀರಿಗೆ ಉಪ್ಪು, ಮೆಣಸಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಜೀರಿಗೆ, ಸಕ್ಕರೆ ಚಿಟಿಕೆಯಷ್ಟು, ಕಾರ್ನ್ಫ್ಲೋರ್ ಹಾಕಿ ಬೆರೆಸಿಕೊಳ್ಳಿ. ನಂತರ ಉಪ್ಪಿನ ಸೊಳೆಯನ್ನು ಸೇರಿಸಿ ಚೆನ್ನಾಗಿ ಬೆರೆಸಿಕೊಂಡು ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಉದುರಿಸಿ ಕರಿಯಿರಿ. ಈಗ ಗರಿಗರಿಯಾದ ಉಪ್ಪಿನ ಸೊಳೆಯ ಫ್ರೈ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್ ಮ್ಯಾಮ್, ಎರಡೂ ಅಡಿಗೆ ಕೂಡ ರೆಡಿಯಾಗಿ ನಮ್ಮ ಮುಂದೆ ಬಂದು ನಿಂತಿದೆಯಲ್ಲ? ಅಲ್ಲ, ನಾವು ಅಡಿಗೆ ಮುಂದೆ ಬಂದು ಕೂತಿದ್ದೇವೆ. ಓಕೆ, ಯಾವುದು ಫಸ್ಟ್ ಟೇಸ್ಟ್ ನೋಡುವ? ಇದು ನೋಡಿ ಸರ್. ಓಕೆ, ಉಪ್ಪಿನ ಸೊಳೆ ಫಸ್ಟ್ ನೋಡುವ ಅಂತ ಹೇಳ್ತಿದ್ದೀರಲ್ಲ? ಓಕೆ, ತಗೊಳ್ಳಿ ನೀವು ಕೂಡ. ಇದಂತೂ ಇದರ ಜೊತೆಲ್ಲ ಒಂದು ಟೀ ಎಲ್ಲ ಇದ್ದರೆ ಸಾಕಾಗಿರುತ್ತಲ್ಲ? ತಗೊಳ್ಳಿ ನೀವು. ಇದಂತೂ ಸಾಕಾದಂತು. ಉಪ್ಪಿನ ಸೋಳೆ ಅಂತ ಹೇಳಿದರೆ ಉಪ್ಪಿನ ಸೋಳೆ ಅಂತ ಹೇಳ್ಬೋದು. ಅಂದರೆ ನಮಗೆ ಗೊತ್ತಾಗಲ್ಲ ಇದು ಏನು ಉಪ್ಪಲ್ಲಿ ಹಾಕಿಟ್ಟ ಹಲಸಿನ ಹಣ್ಣು ಅಂತ ಗೊತ್ತಾಗಲ್ಲ. ಅಕಸ್ಮಾತ್ ಹಲಸಿನ ಹಣ್ಣು ಅಂತ ಗೊತ್ತಾಗಲ್ಲ, ನಾವು ಹೇಳಿದರೆ ಮಾತ್ರ ಗೊತ್ತಾಗ್ಬೋದು. ಇದು ಚೆನ್ನಾಗಿದೆ. ಇದರ ಜೊತೆ ಎಲ್ಲ ಟೀ ಎಲ್ಲ ಇದ್ದರೆ ಸಾಕಾಗಿ ತಿನ್ಬೋದಲ್ಲ? ಮಳೆ ಎಲ್ಲ ಬರಬೇಕಲ್ಲ ಇದೆಲ್ಲ ತಿನ್ನಲಿಕ್ಕೆ. ಓಕೆ, ಈಗ ನೆಕ್ಸ್ಟು ದಿಢೀರ್ ಖಾರ ರೊಟ್ಟಿ ಅಲ್ಲ? ಓಕೆ, ತಗೊಳ್ಳಿ ನೀವು. ಬೇಕಿದ್ರೆ ಚಟ್ನಿ ಯೂಸ್ ಮಾಡ್ಕೊಳ್ಬೋದಲ್ಲ ಇದಕ್ಕೆ? ಕೆಲವರೆ ಬೆಲ್ಲದ ರವೆ ಆ ಥರ ಏನಾದ್ರು ಸ್ವೀಟ್ ಕೂಡ ಯೂಸ್ ಆಗಬೇಕಂದ್ರೆ ಬೆಲ್ಲದ ಪಾಕಕ್ಕೆ ನಾವು ಬೆಲ್ಲದ ರವೆ ಅಂತ ಹೇಳ್ತೇವೆ. ಬೆಲ್ಲ ಕುಡಿ ಕೂಡ ತಿನ್ಬೋದು. ಇದು ಕೂಡ ಚೆನ್ನಾಗಿ ಬಂದಿದೆ. ಅದಕ್ಕೆ ತರಕಾರಿ ಎಲ್ಲ ಹಾಕುವಾಗ ತುಂಬ ಖಾರ ಆಗೋದಿಲ್ಲ. ಹೌದು, ಖಾರ ಬಂದಿಲ್ಲ. ನಾನು ಅಂದ್ಕೊಂಡೆ ಆಲ್ಮೋಸ್ಟ್ ಇದು ಖಾರ ಇರ್ಬೋದು ಅಂತ. ನೀವು ಮೆಣಸಿನ ಹುಡಿ ಎಲ್ಲ ಹಾಕಿದ ಕಾರಣ ಖಾರ ಇರ್ಬೋದು ಅಂತ ಹೇಳಿದ್ರು. ಇದನ್ನು ಹೀಗೆ ತಿನ್ಬೋದಲ್ಲ? ನಮಗೆ ಟೀ ಜೊತೆ ಪ್ರಿಯರಿಗೆ ಒಳ್ಳೆದಾಗ್ತದೆ. ಹೌದು, ನೀವು ದಿಢೀರ್ ರೊಟ್ಟಿ ಮಾಡಬೇಕಾದ್ರೆ ಇದಕ್ಕೆ ಚಟ್ನಿ ಎಲ್ಲ ದಿಢೀರ್ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಇದು ಈ ಥರ ಮಾಡಿದರೆ ಕರೆಕ್ಟ್ ಸರಿಯಾಗಿ ಅರ್ಜೆಂಟಾಗಿ ಮಾಡ್ಬೋದು. ಚೆನ್ನಾಗಿ ಬಂದಿದೆ. ಇದು ಕೂಡ ಟೇಸ್ಟಿ ಆಗಿದೆ. ಅಂದರೆ ನಾರ್ಮಲ್ ಆಗಿ ನಾವು ರೊಟ್ಟಿ ಈ ಥರ ಎಲ್ಲ ತಿಂತೇವೆ, ಅದೇ ದಿಢೀರ್ ರೊಟ್ಟಿಯನ್ನು ಮಾಡಿ ತಿಂದರೆ ಬೇಗ ಆಗ್ತದೆ, ಹೆಲ್ದಿ ಕೂಡ ಆಗ್ತದೆ. ಓಕೆ, ಎರಡು ಡಿಶ್ ಕೂಡ ಚೆನ್ನಾಗಿ ಬಂದಿದೆ, ನಮ್ಗೆ ಟೇಸ್ಟಿಯಾಗಿ ಬಂದಿದೆ. ಎಲ್ಲ ಖಾಲಿ ಮಾಡಲಿಕ್ಕೆ ನಾನು ಕಾಯ್ತಾ ಇದ್ದೇನೆ. ಓಕೆ, ಹೇಗೆ ಅನ್ನಿಸ್ತು ನಮ್ಮ ಸೌರುಚಿ ಅಡುಗೆ ಮನೆಯ ಒಂದು? ತುಂಬ ಖುಷಿ ಆಯಿತು ಸರ್ ನನಗೆ. ಎಲ್ಲ ಇಲ್ಲಿ ಅಂದರೆ ಈ ಥರ ಎಲ್ಲ ನಾವು ಹಾಗೆ ಯಾವುದೇ ಚಾನ್ಸ್ ಸಿಗೋದಿಲ್ಲಲ್ಲ, ಹಾಗೆ ತುಂಬ ಖುಷಿಯಾಗಿದೆ. ನಮಗೆ ಕೂಡ ತುಂಬ ಖುಷಿ ಆಯಿತು. ಅಂದರೆ ನಮ್ಮ ಸೌರುಚಿ ಅಡುಗೆ ಮನೆಯಲ್ಲಿ ನೀವು ಸ್ಪೆಷಲ್ ಆಗಿ ಇವತ್ತು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಮ್ಯಾಮ್. ಹಾಗೆಯೇ ನಮ್ಮ ಕಾರ್ಯಕ್ರಮಕ್ಕೆ ಬಂದು 2 ಡಿಶ್ ಹೇಳಿಕೊಟ್ಟಿದ್ದಕ್ಕೆ ನಿಮಗೆ ಸನ್ ಪ್ರೀಮಿಯಂ ಸನ್ಫ್ಲವರ್ ಆಯಿಲ್ ಅವ್ರ ಕಡೆಯಿಂದ ಒಂದು ಚಿಕ್ಕ ಗಿಫ್ಟ್. ಹಾಗೆಯೇ ಸಂತೋಷ್ ರೈಸ್ ಮಿಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಒಂದು ಗಿಫ್ಟ್. ಥ್ಯಾಂಕ್ ಯು ಮ್ಯಾಮ್. ಓಕೆ, ಸರ್ವಮಂಗಳೆಯವರು ಸಖತ್ತಾಗಿರುವಂತಹ ಉಪ್ಪಿನ ಸೋಳೆಯ ಫ್ರೈ ಮತ್ತು ದಿಢೀರ್ ಖಾರ ರೊಟ್ಟಿ ಎರಡು ಕೂಡ ಚೆನ್ನಾಗಿ ಮಾಡಿದ್ದಾರೆ, ಟೇಸ್ಟಿಯಾಗಿ ಮಾಡಿದ್ದಾರೆ. ನೀವು ಕೂಡ ಮನೆಯಲ್ಲೇ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆ ಇಲ್ಲಿಗೆ ನಿಲ್ಲಿಸ್ತಾ ಇದ್ದಾರೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ರೈಸ್ ಪ್ಯೂರ್ ಅಂಡ್ ಅಥೆಂಟಿಕ್ ಸ್ಪೈಸಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ನಾರನ್ಸ್ ಆ ಡೈಲಿ ಬ್ರೆಡ್ ಆ ಡೈಲಿ ಫುಡ್, ಲಲಿತಾ ಜ್ಯುವೆಲರಿ ಹಾಗೂ ಟೆಕ್ನಿಕಾ ಹೋಮ್ ಅಪ್ಲಯನ್ಸಸ್.
ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.